ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಸುರಿತಾ ಇರುವ ಮಳೆ ಸೋಮವಾರ ಇಳಿಕೆ ಕಂಡಿದೆ. ಭಾನುವಾರವೂ ದಿನವಿಡೀ ಭಾರೀ ಮಳೆ ಸುರಿದಿದೆ. ಎಡೆಬಿಡದೆ ಸುರಿದ ಮಳೆಗೆ ಬಂಟ್ವಾಳ ತಾಲೂಕಿನಲ್ಲಿ ಅನೇಕ ಕಡೆಗಳಲ್ಲಿ ಅಪಾರ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಗಾಳಿ ಮಳೆಗೆ ಮನೆ ಗುಡ್ಡ ಕುಸಿತ, ಶಾಲಾ ಕಾಂಪೌಂಡ್ ಗೋಡೆ ಕುಸಿತ ಸೇರಿದಂತೆ ಹಲವೆಡೆ ಕೃಷಿಗೆ ಹಾನಿಯಾಗಿದೆ. ಸಜಿಪ ಮೂಡ ಗ್ರಾಮದ ನಗರಿ ಕೋಸಪ್ಪ ನಾಯ್ಕ ಇವರ ಮನೆ ಸಮೀಪದಲ್ಲಿ ಗುಡ್ಡ ಕುಸಿತದಿಂದಾಗಿ ಅಡಿಕೆ ಹಾಗೂ ತೆಂಗು ಕೃಷಿಗೆ ಹಾನಿಯಾಗಿತ್ತು. ಸುಮಾರು 100 ಅಡಿಕೆ ಮರ ಹಾಗೂ 15 ತೆಂಗಿನ ಮರಗಳು ಮಣ್ಣು ಪಾಲಾಗಿದೆ. ಸುರಕ್ಷಿತ ದೃಷ್ಟಿಯಿಂದ ಈಗಾಗಲೇ ಮನೆಯವರನ್ನ ಸ್ಥಳಾಂತರಗೊಳಿಸಲಾಗಿದೆ. ಬೋಳಂತೂರು ಗ್ರಾಮದ ಕೊಕ್ಕಪುಣಿ ಎಂಬಲ್ಲಿ ನೆಲಕ್ಕುರಿದ ವಾಸ ಮನೆಯಲ್ಲಿ ಹಿಂಬದಿಯಲ್ಲಿ ಜರಿದು ಬಿದ್ದಿದೆ. ಅಬ್ದುಲ್ ಖಾದ್ರಿಯವರ ಮನೆಯ ಕಾಂಪೌಂಡ್ ಕುಸಿದು ನಷ್ಟ ಸಂಭವಿಸಿದೆ. ಹಾಗೂ ಗುಂಡಿ ಮಜಲು ಎಂಬಲ್ಲಿ ಚೆನ್ನಪ್ಪ ಪೂಜಾರಿ ಎಂಬುವರ ಮನೆಯ ಹಿಂಭಾಗದ ತೋಡಿನ ತಡೆಗೋಡೆ ಕುಸಿದು ಬಿದ್ದಿದೆ. ಬಂಟ್ವಾಳ ಕಸಬಾ ಗ್ರಾಮದ ಮಣಿ ಎಂಬಲ್ಲಿ ಬಾಲಕೃಷ್ಣ ಗೌಡ ಬಿನ್ ಸಂಜೀವ ಗೌಡ ಆವರಣ ಗೋಡೆ ಕುಸಿದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸದ್ಯ ಬಂಟ್ವಾಳ ಕಸಬಾ ಗ್ರಾಮದ ಮುಗ್ನಲ್ ಗುಡ್ಡೆ ಎಂಬಲ್ಲಿ ಶಕುಂತಲಾ ಅವರ ಮನೆ ಕುಸಿದು ಪೂರ್ಣ ಹಾನಿಯಾಗಿದೆ.